ಉಡುಪಿಯಲ್ಲಿ ಎಲ್ಲವೂ ಕೂಡ ಕೆಲವು ಪ್ರಜ್ಞಾವಂತ ನಾಗರಿಕರು ಬುದ್ಧಿವಂತ ನಾಗರಿಕರು ಸರ್ಕಾರದ ಆದೇಶಗಳನ್ನು ಪಾಲನೆ ಮಾಡ್ತಾ ಇದ್ರೆ ಇನ್ನೂ ಕೆಲವರಿದ್ದಾರೆ ಸರ್ಕಾರದ ಆದೇಶಗಳಿಗೆ ಏನಿದ್ರೆ ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಕೊಡ್ತಾ ಇಲ್ಲದಂತಹ ಅದೆಷ್ಟೋ ಮಳಿಗೆಗಳು ಅದೆಷ್ಟೋ ಉದ್ಯಮಿಗಳು ಅದೆಷ್ಟೋ ಉದ್ಯಮಗಳು ಉಡುಪಿಯಲ್ಲಿ ನಡೀತಾ ಇದೆ ಯಾವ ರೀತಿ ನಡೀತಾ ಇದೆ ನೋಡ್ಕೊಳ್ಳಿ ಇದು ಉಡುಪಿಯಲ್ಲಿ ಕಂಡು ಬಂದಂತಹ ದೃಶ್ಯ ಅನೇಕ ಜನರು ಕೋವಿಡ್ ಸರ್ಕಾರ ಕೊಟ್ಟಿರುವಂತಹ ನೀತಿ ನಿಬಂಧನೆಗಳನ್ನ ಕಟ್ಟುನಿಟ್ಟಿನ ಕ್ರಮಗಳನ್ನ ಪಾಲಿಸ್ತಾ ಇದ್ರೆ ಉಡುಪಿಯಲ್ಲಿ ನಾವು ನೋಡ್ತಾ ಇದ್ದೇವೆ ಕೆಲವು ಕಡೆಗಳಲ್ಲಿ ಒಳಗೆ ಇವತ್ತು ಬಿಸ್ನೆಸ್ ಆಗ್ತಾ ಇತ್ತು ಅಂದ್ರೆ ಅಂಗಡಿಯ ಒಳಗಡೆ ಶಟರ್ಗಳನ್ನ ಮುಚ್ಚಿಸಿ ಒಳಗಿಂದಲೇ ಬಿಸ್ನೆಸ್ಗಳನ್ನ ಮಾಡ್ತಾ ಇರುವಂತಹ ಒಂದು ಪ್ರಕರಣ ಕೂಡ ಬೆಳಕಿಗೆ ಬಂದಿದೆ ಇದರ ಬಗ್ಗೆ ಯಾರು ಆಕ್ಷನ್ ತಗೊಳ್ತಾರೆ ಅಂತ ಬಂದಾಗ ಉಡುಪಿ ನಗರಸಭೆ ಕಂದಾಯ ಇಲಾಖೆಗೆ ಸೇರಿರುವಂತಹ ಒಂದು ವಿಚಾರ ಆದರೆ ಉಡುಪಿ ನಗರಸಭೆ ಇದರ ಬಗ್ಗೆ ಕ್ಯಾರೆ ಅಂತ ಇಲ್ಲ ಅನ್ನುವಂಥದ್ದಲ್ಲ ಅವ್ರಿಗೆ ಗೊತ್ತಿದ್ರು ಕೂಡ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಏನು ನಡೆದಿರಬಹುದು ಅನ್ನೋ ವಿಚಾರ ಕೂಡ ಬರುತ್ತೆ ಯಾಕಂದ್ರೆ ತಾವು ನೋಡ್ತಾ ಇರುವಂತಹ ದೃಶ್ಯಾವಳಿಗಳು ಅಂದ್ರೆ ಈಗಾಗಲೇ ಸರ್ಕಾರ ಅಗತ್ಯ ವಸ್ತುಗಳ ಖರೀದಿಗೆ ದಿನಸಿ ಆಹಾರ ತರಕಾರಿ ಮಾಂಸ ಮೀನು ಇದಕ್ಕೆ ರಿಲ್ಯಾಕ್ಸೇಷನ್ ಕೊಟ್ಟಿರುವಂಥದ್ದು ಯಾವುದೇ ರೀತಿಯ ಚಪ್ಪಲಿಗಳು ಅಥವಾ ವಾಚ್ನ ಮೊಬೈಲ್ ಶೋರೂಮ್ಗಳು ಜೊತೆಗೆ ಎಲೆಕ್ಟ್ರಿಕ್ ವಸ್ತುಗಳು ಟಿವಿ ಶೋರೂಮ್ಗಳ ವಸ್ತುಗಳು ಜೊತೆಗೆ ಬಟ್ಟೆ ಅಂಗಡಿಗಳು ಈ ರೀತಿಯ ಸಾರಿ ಅಂಗಡಿಗಳು ಎಲ್ಲವನ್ನು ಕೂಡ ಬಂದ್ ಮಾಡಬೇಕು ಅನ್ನುವಂಥದ್ದು ಹೇಳುತ್ತೆ ಆದರೆ ಉಡುಪಿಯಲ್ಲಿ ಒಳಗಿಂದಲ ಒಳಗಡೆ ಬಿಸ್ನೆಸ್ ಆಗ್ತಾ ಇದೆ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಅಲ್ಲಿ ತೊಡಗಿದ್ದಾರೆ ತಾವು ನೋಡ್ತಾ ಇರೋದು ದೃಶ್ಯಾವಳಿ ಇದು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿತಾ ಆಡ್ತಾ ಇರುವಂತಹ ದೃಶ್ಯಾವಳಿ ಅಂದ್ರೆ ಯಾರಿಗೋಸ್ಕರ ಈ ಕಟ್ಟುನಿಟ್ಟಿನ ಲಾಕ್ಡೌನ್ ಮಾಡಿದ್ದಾರೆ ಏನ್ ಕತೆ ಅನ್ನುವಂಥದ್ದು ಜೊತೆಗೆ ಈ ಎಲ್ಲಾ ವಿಚಾರದ ಬಗ್ಗೆ ನಾನು ಮಾತನಾಡಬೇಕು ನನ್ನ ಜೊತೆ ಉಡುಪಿ ಪ್ರತಿನಿಧಿ ಪ್ರಮೋದ್ ಕಟ್ಟಪಾಡಿ ಅವರಿದ್ದಾರೆ ಪ್ರಮೋದ್ ಅವರು ನಮಸ್ತೆ ನಮಸ್ತೆ ಪ್ರಮೋದ್ ಅವರು ಸದ್ಯ ಉಡುಪಿಯ ಪರಿಸ್ಥಿತಿ ಯಾವ ರೀತಿ ಇದೆ ಜೊತೆಗೆ ಉಡುಪಿಯಲ್ಲಿ ರೂಲ್ಸ್ ಕೂಡ ಕೆಲವು ಬ್ರೇಕ್ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಏನ್ ಹೇಳ್ತೀರಾ ಪ್ರಮೋದ್ ಫಸ್ಟ್ ರಿಯಾಕ್ಷನ್ ನಿತಿನ್ ಖಂಡಿತವಾಗಿಯೂ ಏನು ಈ ಒಂದು ಮಹಾಮಾರಿ ಕೊರೋನಾದಿಂದ ಆಗಿ ಸಾಕಷ್ಟು ಜನರು ತೊಂದರೆಗೆ ಈಡಾಗಿದ್ದಾರೆ ಈಗಾಗಲೇ ಇವತ್ತು ನಾವು ಗಮನಿಸುವುದಾದ್ರೆ ಸುಮಾರು 477 ಕೊರೋನಾ ಪಾಸಿಟಿವ್ಗಳು ಇವತ್ತು ಪತ್ತೆಯಾಗಿದೆ ಅಂದ್ರೆ ಈಗ ನಾವು ಏನು ಗಮನಿಸಬೇಕಂತ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ ಏನು ಉಡುಪಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಏನು ಅಂಗಡಿಗಳು ಇರ್ಬೋದು ಇನ್ನಿತರ ಬಟ್ಟೆ ಮಳಿಗೆಗಳು ಇರ್ಬೋದು ಏನು ಅಲ್ಲಿಯ ತಹಶೀಲ್ದಾರ್ನ ಒಂದು ಏನು ಕೋವಿಡ್ ನಿಯಮಗಳನ್ನು ಪಾಲಿಸಿಕೊಳ್ಬೇಕು ಎಂಬ ಒಂದು ಷರತ್ತನ್ನ ಹಾಕಿದರೆ ಅದಕ್ಕೆ ಸರಿಯಾಗಿ ಎಲ್ಲರೂ ಪಾಲಿಸಿಕೊಳ್ಬಹುದು ಈಗ ಮುಖ್ಯವಾಗಿ ನಾವು ಗಮನಿಸಬೇಕು ಉದ್ಯಾವರದಲ್ಲಿ ಏನು ಕಾರ್ಯನಿರ್ವಹಿಸುತ್ತಿರುವಂತ ಒಂದು ಬಟ್ಟೆ ಅಂಗಡಿ ಜಯಲಕ್ಷ್ಮಿ ಬಟ್ಟೆ ಮಳಿಗೆ ಅಲ್ಲಿ ಸುಮಾರು ನೂರಾರು ಯುವಕ ಯುವತಿಯರು ಕೆಲಸವನ್ನು ಮಾಡ್ತಾರೆ ಅವರು ಏನು ಅಲ್ಲಿಯ ಮಾಲಕರು ಕೋವಿಡ್ ನಿಯಮಗಳನ್ನು ಪಾಲಿಸಿಕೊಂಡು ಅಂಗಡಿಯನ್ನು ಬಂದ್ ಮಾಡಿ ತಮ್ಮ ಎಲ್ಲಾ ವ್ಯವಹಾರಗಳನ್ನು ಸ್ಥಗಿತ ಮಾಡಿಕೊಂಡಿದ್ದಾರೆ ಆದ್ರೆ ನಾವು ನಗರ ಪ್ರದೇಶಕ್ಕೆ ಹೋದಾಗ ಅಲ್ಲಿ ನಾವು ಗಮನಿಸಬೇಕೇನಂತ ಹೇಳಿದ್ರೆ ನಗರ ಪ್ರದೇಶದಲ್ಲಿ ನಗರಸಭೆ ವ್ಯಾಪ್ತಿಗೆ ಬರುವಂತಹ ಏನು ಬಟ್ಟೆ ಮಳಿಗೆಗಳಿದೆ ಇಲ್ಲಿ ಇವತ್ತು ಬೆಳಿಗ್ಗಿನಿಂದಲೇ ಅಲ್ಲಿಯ ವ್ಯವಹಾರಗಳು ಆರಂಭ ಆಗಿದೆ ಏನಂತ ಹೇಳಿದ್ರೆ ಅಂಗಡಿಯ ಸೆಟರ್ ಅನ್ನು ಹಾಕೊಂಡು ಒಳಗಡೆ ಏನು ಗ್ರಾಹಕರಿಗೆ ಬಟ್ಟೆಯನ್ನು ಕೊಡುವಂತದ್ದು ಏನು ನಾವು ವಿಡಿಯೋದಲ್ಲಿ ಗಮನಿಸ್ತಿದ್ದೇವೆ ಅಂದ್ರೆ ಇಲ್ಲಿ ನಾವು ಗಮನಿಸಬೇಕು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಏನಿದೆ ವ್ಯವಹಾರಗಳು ನಡೆಯುವಾಗ ಅಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ತಾರೆ ಅದೇ ನಗರ ಪ್ರದೇಶಕ್ಕೆ ಬಂದಾಗ ಅಲ್ಲಿ ಯಾವುದೇ ಒಂದು ನಿಯಮಗಳನ್ನು ಪಾಲಿಸಿಕೊಳ್ತಿಲ್ಲ ಅಂದ್ರೆ ನಗರದಲ್ಲಿರುವಂತಹ ನಗರಸಭೆಯ ಏನು ಅಧಿಕಾರಿಗಳಿದ್ದಾರೆ ಇವರೊಟ್ಟಿಗೆ ಎಲ್ಲೋ ಒಂದ್ ಕಡೆ ಸಾಮೀಲಾಗಿರ್ಬಹುದು ಎಂಬ ಒಂದು ಗುಮಾನಿ ಕೂಡ ಇದೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕು ನಿತಿನ್ ಇಲ್ಲಿ ಏನು ಉಡುಪಿಯ ಕೆಲವೊಂದು ಬಟ್ಟೆ ಮಳಿಗೆಗಳು ಅಂಗಡಿಗಳು ಈಗಾಗಲೇ ಬೆಳಿಗ್ಗೆ ಸಾಕಷ್ಟು ಗ್ರಾಹಕರನ್ನು ಒಳಗೆ ಸೇರಿಸಿಕೊಂಡು ತಮ್ಮ ವ್ಯವಹಾರ ಮಾಡುವಂತದ್ದು ನಾವು ಗಮನಿಸಬಹುದು ಅಂತ ಹೇಳ್ಬೋದು ಹೌದು ಇಂಥ ಆರೋಪಗಳು ಕೇಳಿ ಬರ್ತಾ ಇತ್ತು ಅಲ್ಲಿ ಆದ್ರೆ ನಮ್ಗೆ ಸಿಕ್ಕಿರುವಂತಹ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಇಲ್ಲಿ ಕಾಣ್ತಾ ಇದೆ ಅಲ್ಲಿ ಶೋರೂಮ್ಗಳು ಬಂದ್ ಆಗಿರುವಂತದ್ದು ಹೊರಗಿನಿಂದ ಆದ್ರೆ ಒಳಗಿನಿಂದ ಬಿಸ್ನೆಸ್ ನಡೀತಾ ಇರುವಂತದ್ದು ಅಲ್ಲಿ ಯಾವುದೇ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳದೆ ಇರುವಂತದ್ದು ಇದೆಲ್ಲವೂ ಕೂಡ ನೋಡಿದಾಗ 100% ರೂಲ್ಸ್ ಬ್ರೇಕ್ ಮಾಡಿರುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಬೆಳಕಿಗೆ ಬಂದಿರುವಂತದ್ದು ನಾನು ಹಾಗಾದ್ರೆ ಕೇಳುವಂತದ್ದು ಏನ್ ಮಾಡ್ತಾ ಇದೆ ನಮ್ಮ ತಮ್ಗಳ ಉಡುಪಿ ನಗರಸಭೆ ಜೊತೆಗೆ ಕಂದಾಯ ಇಲಾಖೆ ಏನ್ ಕತೆ ಅನ್ನೋ ಪ್ರಶ್ನೆ ಬರುತ್ತೆ ಏನ್ ಹೇಳ್ತಾರೆ ಖಂಡಿತವಾಗಿಯೂ ನಿತಿನ್ ಇಲ್ಲಿ ನಾವು ನಗರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಈ ಬಟ್ಟೆ ಮಳಿಗೆಗಳಿಗೆ ಏನು ಕೋವಿಡ್ ನಿಯಮಗಳು ಎಲ್ಲೋ ಒಂದ್ ಕಡೆಗೆ ಗಾಳಿಗೆ ತೂರಿದ್ದಾರೆ ಅಂತ ಹೇಳ್ಬೋದು ಅಂದ್ರೆ ಯಾವುದೇ ಒಂದು ಕೋವಿಡ್ ನಿಯಮಗಳನ್ನು ಪಾಲಿಸಿಕೊಳ್ಳದೆ ಜನಗಳನ್ನು ತಮ್ಮ ಬಟ್ಟೆ ಅಂಗಡಿ ಒಳಗಡೆ ಏನು ಬಟ್ಟೆ ಖರೀದಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದಕ್ಕೆ ಅಧಿಕಾರಿಗಳು ಕ್ರಮ ಕೈಗೊಳ್ಬೇಕು ಯಾಕಂತ ಹೇಳಿದ್ರೆ ಎಂದು ಇಲ್ಲಿ ನಾವು ಕೇಳಿ ಬರುತ್ತಿದ್ದಂತಹ ಮಾತುಗಳೇನಂತ ಹೇಳಿದ್ರೆ ಒಂದು ವರ್ಗಕ್ಕೆ ಇಲ್ಲಿ ಏನು ಕೋವಿಡ್ ನಿಯಮಗಳನ್ನು ಪಾಲಿಸಿಕೊಂಡು ಬರ್ತಾ ಇದ್ದಾರೆ ಅವರು
ನಿಯಮಗಳನ್ನು ಪಾಲಿಸಿಕೊಂಡೇ ಬರಬೇಕು. ಏನು ಕೋವಿಡ್ ನಿಯಮಗಳನ್ನು ಪಾಲಿಸಿಕೊಳ್ಳದೆ ಗಾಳಿಗೆ ತೋರ್ತದೆ ಅವರು ವ್ಯವಹಾರ ಮಾಡಿಕೊಂಡು ಹಣ ಸಂಪಾದನೆ ಮಾಡುವಂತದ್ದು ಮಾಡ್ತಾ ಇದ್ದಾರೆ ಅಂತ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ಈಗ ನಾವು ಇಲ್ಲಿ ಗಮನಿಸಬೇಕಂತ ಹೇಳಿದ್ರೆ ಏನು ಕೆಲವೊಂದು ಬಟ್ಟೆ ಅಂಗಡಿಯಲ್ಲಿ ಇವತ್ತು ಬೆಳಗಿನಿಂದಲೇ ಈ ಒಂದು ಬಟ್ಟೆ ವ್ಯವಹಾರಗಳು ನಡೀತಾ ಇದೆ. ಇದಕ್ಕೆ ಅಧಿಕಾರಿಗಳು ಸೂಕ್ತವಾದ ಕ್ರಮ ಕೈಗೊಳ್ಳಬೇಕೆಂಬ ಒಂದು ಏನು ಆಗ್ರಹ ಕೂಡ ಆಗ್ತಿದೆ. ಎಸ್ ಸರ್ ಥ್ಯಾಂಕ್ ಯು. ಇದು ನಮ್ಮ ಪ್ರಮೋದ್ ಉಡುಪಿ ಪ್ರತಿನಿಧಿ ಅವರ ಮಾತುಗಳು. ಯಾಕಂದ್ರೆ ಇಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ರೂಲ್ಸ್ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಒಂದೇ ತರ ಇರ್ಬೇಕಪ್ಪ. ಏನೋ ಸರ್ಕಾರ ಕೋವಿಡ್ ದೃಷ್ಟಿಯಿಂದ ರೂಲ್ಸ್ ಗಳನ್ನ ಜಾರಿ ಮಾಡ್ತಾ ಇದೆ ಅಂತ ಹೇಳಿ ಎಲ್ಲರೂ ಕೂಡ ಅದೇ ರೀತಿ ಪಾಲನೆ ಮಾಡಬೇಕು. ಕೆಲವರು ಅದನ್ನ ಪಾಲನೆ ಮಾಡುವಂಥದ್ದು, ಇನ್ನು ಕೆಲವರು ಈ ರೀತಿ ಒಳಗೊಳಗೆ ಆ ರೂಲ್ಸ್ ಗಳನ್ನ ಬ್ರೇಕ್ ಮಾಡಿ ತಮ್ಮ ಬೇಳೆ ಬೇಯಿಸ್ಕೊಳ್ಳುವಂಥದ್ದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಟೋಟಲಿ ರಾಂಗ್. ದಿಸ್ ಇಸ್ ಟೋಟಲಿ ರಾಂಗ್. ಯಾವ ರೀತಿ ಮಂಕು ಬೂದಿ ಎರಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಶಟರ್ಗೆ ಬೀಗ ಹಾಕಿ ಅಲ್ಲಿ ಅಂಗಡಿಗಳನ್ನ ಕ್ಲೋಸ್ ಮಾಡಿ ಒಳಗಿಂದ ಒಳಗಡೆನೆ ಬಿಸ್ನೆಸ್ ಆಗ್ತಾ ಇದೆ ಅಂತ ಬಂದಾಗ ಉಳಿದವ್ರು ಏನ್ ಮಾಡ್ಬೇಕು ಸ್ವಾಮಿ? ಸಣ್ಣ ಪುಟ್ಟ ಅಂಗಡಿಗಳಿದೆ, ದರ್ಪ ಇರುವಂತದ್ದು ಸಣ್ಣ ಪುಟ್ಟ ಅಂಗಡಿಗಳ ಮೇಲ. ಈ ರೀತಿಯ ದೊಡ್ಡ ದೊಡ್ಡ ಶೋರೂಮ್ಗಳಿದೆ, ಕೆಲವು ದೊಡ್ಡ ದೊಡ್ಡ ಶೋರೂಮ್ನವ್ರು ಬಂದ್ ಮಾಡ್ತೀರಾ, ಆದ್ರೆ ಇವರಿಗೆ ಏನ್ ದಾಡಿ ಅನ್ನುವಂಥ ಪ್ರಶ್ನೆ ಬರುತ್ತೆ. ಸಣ್ಣ ಪುಟ್ಟ ಅಂಗಡಿಗಳನ್ನ ನೋಡಿದ್ರೆ ಪೊಲೀಸರು ಬಂದ್ ಮಾಡಿಸ್ತಾರೆ, ಎಲ್ಲ ಇಲಾಖೆಗಳು ಬಂದ್ ಮಾಡಿಸ್ತಾರೆ, ಆದ್ರೆ ಇಂಥವರನ್ನ ಯಾರು ಪ್ರಶ್ನೆ ಮಾಡ್ತಾರೆ ಅನ್ನೋ ಪ್ರಶ್ನೆ ಬರುತ್ತೆ. ಒಳಗಿಂದ ಒಳಗಡೆನೆ ಬಿಸ್ನೆಸ್ ಮಾಡೋರು ಹೇಳ್ತಾರೆ ನಮ್ಗೆ ಲಾಸ್ ಆಗುತ್ತೆ. ಎಸ್, ಚಿಕ್ಕ ಪುಟ್ಟ ಅಂಗಡಿಗಳಿದೆ, ಗೂಡಂಗಡಿಗಳಿದೆ, ತಳ್ಳುಗಡೆಯವರಿದ್ದಾರೆ, ಎಲ್ರಿಗೂ ಕೂಡ ಲಾಸ್ ಆಗುತ್ತೆ ಸ್ವಾಮಿ. ಒಂದು ದಿನದ ಊಟ, 3 ಹೊತ್ತಿನ ಊಟ ಎಲ್ಲಕ್ಕೂ ಕೂಡ ಕಷ್ಟ ಇದೆ. ಅಂದ್ರೆ ಅವರುಗಳು ಸರ್ಕಾರದ ನಿಯಮಗಳನ್ನ ಪಾಲಿಸ್ತಾರೆ ಅಂತ ಬಂದಾಗ ಇವ್ರುಗಳಿಗೆ ಏನ್ ದಾಡಿ ಅನ್ನುವಂಥ ಪ್ರಶ್ನೆ ಬರುತ್ತೆ. ಒಳಗಿಂದ ಒಳಗನೆ ಬಿಸ್ನೆಸ್ ಮಾಡ್ತಾ ಇದ್ರೆ ತಾವು ನೋಡ್ತಾ ಇದ್ದೀರಾ, ಬಿಸ್ನೆಸ್ ಆಗಿ ಅಲ್ಲಿ ಸೀರೆಗಳನ್ನ, ಕಾಸ್ಟ್ಲಿ ಬಟ್ಟೆ ಬರೆಗಳನ್ನ ಹಿಡ್ಕೊಂಡು ಮನೆಗೆ ಹೋಗುವಂತಹ ವಿಚಾರ. ಸರ್ಕಾರದ ರೂಲ್ಸ್ಗಳು ಎಲ್ಲರೂ ಕೂಡ ಸಮಾನವಾಗಿರಬೇಕು. ಕೆಲವರು ಪಾಲನೆ ಮಾಡುವಂಥದ್ದು, ಇನ್ನು ಕೆಲವರು ರೂಲ್ಸ್ ಬ್ರೇಕ್ ಮಾಡುವಂಥದ್ದು. ನೇರವಾಗಿ ನಾನು ಇದರ ಬಗ್ಗೆ ಈ ಒಂದು ವಿಚಾರವನ್ನ ಗಮನಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಪ್ರಯತ್ನವನ್ನ ಮಾಡಬೇಕು. ನಾನು ನೇರವಾಗಿ ನನ್ನ ಟೆಕ್ನಿಕಲ್ ಟೀಮ್ ಜೊತೆ ಹೇಳ್ತಾ ಇದ್ದೇನೆ. ಉಡುಪಿ ನಗರಸಭೆ ಪೌರಾಯುಕ್ತರು ಉದಯ್ ಕುಮಾರ್ ಅವರು, ಉಡುಪಿ ನಗರಸಭೆ ಪೌರಾಯುಕ್ತರು, ಅವ್ರ ಜೊತೆ ಮಾತಾಡಬೇಕು. ಯಾಕಂದ್ರೆ ಈ ಒಂದು ಡಿಪಾರ್ಟ್ಮೆಂಟ್ ಏನಿದೆ, ಈ ಒಂದು ವಿಚಾರ ಏನಿದೆ ಅವರ ವ್ಯಾಪ್ತಿಗೆ ಬರುತ್ತೆ. ಸೊ ಹಾಗಾಗಿ ಉದಯ್ ಕುಮಾರ್ ಅವರಿಗೆ ನನ್ನ ಟೆಕ್ನಿಕಲ್ ಟೀಮ್ ಅವರು ಕರೆಯನ್ನ ಕೊಡಬೇಕು. ಉಡುಪಿ ನಗರಸಭೆ ಪೌರಾಯುಕ್ತರು, ಉಡುಪಿಯಲ್ಲಿ ಈ ರೀತಿ ಆಗ್ತಾ ಇದೆ, ಕೆಲವು ಪ್ರಕರಣಗಳು ಗೋಚರ ಆಗ್ತಾ ಇದೆ, ಅವರ ಗಮನಕ್ಕೆ ಬಂದಿದ್ಯಾ ಇಲ್ವೋ ಅಂತ ಬಂದಾಗ, ಬರಲಿಲ್ಲ ಅಂತ ಹೇಳಿದ್ರೆ ನಮ್ಮ ವಾಹಿನಿಯ ಮೂಲಕ ಅವರ ಗಮನಕ್ಕೆ ತರಬೇಕು. ಹಾಗಾಗಿ ಕರೆ ಮಾಡಬೇಕು. ಎಸ್, ಓಕೆ. ಇದು ಉಡುಪಿ ನಗರಸಭೆ ಪೌರಾಯುಕ್ತರು ಅವರ ಮೊಬೈಲ್ಗೆ ಟ್ರೈ ಮಾಡ್ತಾ ಇದ್ದಾರೆ ನನ್ನ ಟೆಕ್ನಿಕಲ್ ಟೀಮ್, ಆದರೆ ಮೊಬೈಲ್ ಸ್ವಿಚ್ ಆಫ್ ಬರ್ತಾ ಇದೆ. ಮೊಬೈಲ್ ಸ್ವಿಚ್ ಆಫ್ ಬರ್ತಾ ಇರುವಂಥದ್ದು ಉಡುಪಿ ನಗರಸಭೆ ಪೌರಾಯುಕ್ತರು ಉದಯ್ ಕುಮಾರ್ ಅವರು. ನಾನು ನೇರವಾಗಿ ಕೇಳಬೇಕಾಗಿತ್ತು, ನನ್ನಲ್ಲಿ ಇನ್ನೂ ಕೆಲವು ಪ್ರಶ್ನೆಗಳಿತ್ತು ಅವ್ರ ಜೊತೆ ಮಾತಾಡುವಂಥದ್ದು. ಆದರೆ ಉದಯ್ ಕುಮಾರ್ ಅವರ ಮೊಬೈಲ್ ಸ್ವಿಚ್ ಆಫ್ ಬರ್ತಾ ಇದೆ ಅನ್ನುವಂಥದ್ದು ಇದು ಸದ್ಯದ ಪರಿಸ್ಥಿತಿ. ಕೆಲವರುಗಳು ಈ ಒಂದು ಲಾಕ್ಡೌನ್ ಸಂದರ್ಭಗಳಲ್ಲೂ ಕೂಡ ಅವರ ಬೇಳೆಯನ್ನು ಬೇಯಿಸ್ತಾರೆ, ಇನ್ನು ಕೆಲವರು ಸರ್ಕಾರದ ಒಂದು ಗಂಭೀರವಾಗಿರುವಂತಹ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನೇನಿದೆ ಆ ಕ್ರಮಗಳನ್ನು ಪಾಲನೆ ಮಾಡ್ತಾರೆ. ಇದು ಆಗಬಾರ್ದು ಅನ್ನುವಂಥದ್ದು. ಇದು ಟೋಟಲಿ ರಾಂಗ್. ಎಲ್ಲರೂ ಕೂಡ ಒಂದೇ ರೀತಿಯ ಕಾನೂನು ಇರಬೇಕು, ಎಲ್ಲರೂ ಕೂಡ ಒಂದೇ ರೀತಿಯ ರೂಲ್ಸ್ಗಳನ್ನು ಫಾಲೋ ಮಾಡಬೇಕು. ಆದರೆ ಈ ರೀತಿ ಬೇಕಾಬಿಟ್ಟಿ ರೂಲ್ಸ್ಗಳನ್ನು ಬ್ರೇಕ್ ಮಾಡ್ತಾ ಇದ್ದಾರೆ, ಉಡುಪಿ ನಗರಸಭೆ ಏನು ಮಾಡುತ್ತೆ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ.